ವಿಷ್ಣುವರ್ಧನನ ಪಟ್ಟದ ಅರಸಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳ ಈ ಬೆಟ್ಟದ ತುದಿಯಲ್ಲಿದೆ. ತುಪ್ಪವನ್ನು ಬೆಣ್ಣೆಯಾಗಿ ಪರಿವರ್ತಿಸುವ ಶಕ್ತಿ ಈ ಶಿವಲಿಂಗಕ್ಕಿದೆ. ಉತ್ತರದಲ್ಲಿ ಸರ್ಪ, ದಕ್ಷಿಣದಲ್ಲಿ ಗಣೇಶ, ಪೂರ್ವದಲ್ಲಿ ನಂದಿ, ಪಶ್ಚಿಮದಲ್ಲಿ ಲಿಂಗ, ಹೀಗೆ ಒಂದೊಂದು ಆಕಾರ ಈ ಬೆಟ್ಟಕ್ಕಿದೆ. ನೀವು ಮನಸ್ಸಿನಲ್ಲಿ ಅಂದುಕೊಂಡ ಬಯಕೆ ಭವಿಷ್ಯದ ರೂಪದಲ್ಲಿ ನೀವು ಮನಸ್ಸಿನಲ್ಲಿ ಅಂದುಕೊಂಡು ಈ ಕಲ್ಲಿನಲ್ಲಿ ಕೈ ಹಾಕಿದರೆ ನಿಮ್ಮ ಭವಿಷ್ಯ ಅದೇ ರೀತಿ ಆಗುತ್ತದೆ. ಇಷ್ಟೊಂದು ರಹಸ್ಯಮಯ ವಿಷಯಗಳನ್ನು ಹೊಂದಿಕೊಂಡಿರುವ ಈ ಕುತೂಹಲಕಾರಿ ಜಾಗ ಯಾವುದು ಅಂತೀರಾ? ಹೌದು, ಬೆಂಗಳೂರಿನಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿರುವ ಅದ್ಭುತ ಆ ಬೆಟ್ಟವೇ ಶಿವಗಂಗೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಶಿವಗಂಗೆಯ ಕೆಲವು ಅಚ್ಚರಿಯ ಮಾಹಿತಿಯನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಶಿವಗಂಗೆ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಅಂತಲೂ ಕರೆಯುತ್ತಾರೆ. ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ಈ ಶಿವಗಂಗೆ ಬೆಟ್ಟ ಕಾಣಿಸುತ್ತದೆ. ಶಿವಗಂಗೆ ಬೆಟ್ಟವನ್ನ ಉತ್ತರದಿಂದ ನೋಡಿದರೆ ಸರ್ಪದಂತೆಯೂ, ದಕ್ಷಿಣದಿಂದ ನೋಡಿದರೆ ಗಣೇಶನಂತೆಯೂ, ಪೂರ್ವದಿಂದ ನೋಡಿದರೆ ನಂದಿಯಂತೆಯೂ, ಪಶ್ಚಿಮದಿಂದ ನೋಡಿದರೆ ಲಿಂಗದಂತೆಯೂ ಕಾಣುವ ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಹೀಗೆ ನೀವು ಬೆಂಗಳೂರಿನಿಂದ ತುಮಕೂರು ಮಾರ್ಗಕ್ಕೆ ಹೋದಾಗ ಧಾಬಾಸ್ಪೇಟೆಯಿಂದ ಎಡಕ್ಕೆ ತೆಗೆದುಕೊಂಡು ಹೋದಾಗ ನೀವು ತಲುಪುತ್ತೀರಾ ಶಿವಗಂಗೆಯ ಪಾರ್ಕಿಂಗ್ ಸ್ಪಾಟ್. ಅಲ್ಲಿ ನೀವು ನಿಮ್ಮ ಗಾಡಿಯನ್ನು ಇಟ್ಟು ಅಲ್ಲೇ ಸಾಲಾಗಿ ಅಂಗಡಿಗಳಿವೆ. ಅಲ್ಲಿ ಒಂದಿಷ್ಟು ಪೂಜೆಗಾಗಿ ಹೂವು ಹಣ್ಣು ಸಿಗುತ್ತದೆ, ಅದನ್ನ ತೆಗೆದುಕೊಳ್ಳಿ. ಅಲ್ಲೇ ಹತ್ತಿರದಲ್ಲಿಯೇ ಒಂದು ಹೊಂಡ ಕೂಡ ಇದೆ, ಅಂದ್ರೆ ಕಲ್ಯಾಣಿ ಇದೆ. ಆ ಹೊಂಡವನ್ನು ನೋಡಿದ ಮೇಲೆ ಅಲ್ಲಿ ನೀವು ಕೈ ಕಾಲು ತೊಳೆದುಕೊಂಡು ಬೆಟ್ಟವನ್ನ ಹತ್ತಲು ಪ್ರಾರಂಭಿಸಿ. ಆದ್ರೆ ನಿಮ್ಮ ಕೈಯಲ್ಲಿ ಚೀಲಗಳಿದ್ದರೆ ಹುಷಾರು, ಇಲ್ಲಿ ಮಂಗಗಳು ನಿಮ್ಮ ಬ್ಯಾಗ್ಗಳನ್ನ ಕಿತ್ತಿಕೊಳ್ಳಲು ಪ್ರಯತ್ನ ಮಾಡುತ್ತವೆ. ಹೀಗಾಗಿ ಬೆನ್ನಿಗೆ ಹಾಕಿಕೊಳ್ಳುವ ಬ್ಯಾಗ್ ಅನ್ನೇ ಬಳಸಿ. ಈಗ ನೀವು ಬೆಟ್ಟ ಹತ್ತಲು ಶುರು ಮಾಡಿದಾಗ ನಿಮಗೆ ಮೊದಲು ಸಿಗುವುದೇ ಗಂಗಾದೇಶ್ವರ ದೇವಾಲಯ. ಈ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಗಣೇಶನ ದೇವಾಲಯವು ಸಿಗುತ್ತದೆ. ಗಂಗಾದೇಶ್ವರ ದೇವಾಲಯ ಬೆಟ್ಟದ ಆರಂಭದಲ್ಲೇ ಇದೆ. ಇಲ್ಲಿ ಉದ್ಭವ ಶಿವಲಿಂಗ ಇದೆ. ಇಲ್ಲಿ ಪ್ರಪಂಚದ ಅದ್ಭುತವೊಂದು ನಡೆಯುತ್ತದೆ. ನಾವೆಲ್ಲ ನೋಡಿರೋದು ಬೆಣ್ಣೆಯಿಂದ ತುಪ್ಪ ಬರುತ್ತದೆ ಅಂತ, ಆದ್ರೆ ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತದೆ. ಇದೊಂದು ನಿಜಕ್ಕೂ ಆಸಕ್ತಿದಾಯಕ ಪವಾಡ ಕೂಡ. ಅದರಲ್ಲೂ ಅಭಿಷೇಕದ ಸಮಯದಲ್ಲಿ ಭಕ್ತರು ಈ ಪವಾಡವನ್ನು ನೋಡಲು ಬಯಸುತ್ತಾರೆ. ಅಷ್ಟೇ ಅಲ್ಲ, ಬೆಣ್ಣೆಯಾಗುವ ಈ ತುಪ್ಪಕ್ಕೆ ಔಷಧಿಯ ಶಕ್ತಿ ಇದೆ ಮತ್ತು ಅನೇಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂಬುದು ಇಲ್ಲಿನ ಆಚಾರ್ಯರ ನಂಬಿಕೆಯಾಗಿದೆ. ಗಂಗಾದೇಶ್ವರ ದೇಗುಲಕ್ಕೆ ಒಂದು ಸುರಂಗವಿದೆ. ಈಗಲೂ ಅದನ್ನು ನೀವು ಕಾಣಬಹುದು. ಈ ಸುರಂಗದಲ್ಲಿ ಮುಂದುವರೆದರೆ ಅದು ಬೆಂಗಳೂರಿನಲ್ಲಿರುವ ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪುತ್ತದೆ ಎಂದು ನಂಬಿಕೆ ಇದೆ. ಆದ್ರೆ ಈಗ ಈ ಸುರಂಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಕಾರಣ ಉಸಿರಾಟದ ಸಮಸ್ಯೆಯಾಗುತ್ತದೆ ಮತ್ತು ಸುರಂಗದ ಮಧ್ಯದಲ್ಲಿ ಹಾವುಗಳು, ಚೇಳುಗಳು ಇರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಈಗ ಇದನ್ನು ಇಲ್ಲಿನ ಆಡಳಿತ ಮಂಡಳಿ ನಿರ್ಬಂಧ ಕೂಡ ವಹಿಸಿದೆ. ಗಂಗಾದೇಶ್ವರ ದೇಗುಲದಲ್ಲಿ ಶಿವನ ದರ್ಶನ ಪಡೆದ ನಂತರ ಮುಂದೆ ಹಾಗೆ ಬೆಟ್ಟ ಹತ್ತಲು ಆರಂಭ ಮಾಡಿದರೆ ನಿಮಗೆ ಅಲ್ಲೊಂದು ಕಡಿದಾದ ಕಲ್ಲು ಬಂಡೆ ಸಿಗುತ್ತದೆ. ಅದನ್ನು ಏರುವುದಕ್ಕೆ ಮೆಟ್ಟಿಲುಗಳಿವೆ. ಜೊತೆಗೆ ಹಿಡಿದುಕೊಳ್ಳಲು ಕಬ್ಬಿಣದ ಸರಗಳನ್ನು ಕೂಡ ಈಗ ಹಾಕಿದ್ದಾರೆ. ಹಾಗೆ ಮೇಲೆ ಹತ್ತಿದಾಗ ನಿಮ್ಮ ದಣಿವಾರಿಸಿಕೊಳ್ಳುವುದಕ್ಕೆ ಅಲ್ಲಿ ಕಬ್ಬಿನ ಹಾಲು, ಸೌತೆಕಾಯಿ, ಚಹಾ, ಕೋಲ್ಡ್ ಡ್ರಿಂಕ್ಸ್, ಎಳನೀರು ಕೂಡ ನಿಮಗೆ ಸಿಗುತ್ತದೆ. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಬೆಟ್ಟ ಹತ್ತಲು ಶುರು ಮಾಡಿದರೆ ಅಲ್ಲೊಂದು ಒಳಕಲ್ಲು ತೀರ್ಥ ಎನ್ನುವ ಮತ್ತೊಂದು ಸ್ಥಳ ಸಿಗುತ್ತದೆ. ಇಲ್ಲಿರುವ ಒಳಕಲ್ಲಿನಲ್ಲಿ ವರ್ಷದ 365 ದಿನಗಳು ನೀರು ದೊರೆಯುತ್ತದೆ. ಆದರೆ ಇಲ್ಲಿ ನೀವು ಅಂದುಕೊಂಡಿದ್ದು ಈಡೇರಿತ್ತೋ ಇಲ್ಲವೋ ಅನ್ನೋದಕ್ಕೆ ಅಗ್ನಿ ಪರೀಕ್ಷೆ ನೀವು ಮಾಡಿಕೊಳ್ಳಬಹುದು. ಅದೇನೆಂದ್ರೆ, ನೀವು ಏನಾದರೂ ಅಂದುಕೊಂಡು ಅದು ಆಗುತ್ತೋ ಇಲ್ಲವೋ ಅಂತ ತಿಳಿದುಕೊಳ್ಳಲು ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿದರೆ ನಿಮ್ಮ ಕೆಲಸ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಕೈಗೆ ನೀರು ಸಿಗುತ್ತದೆ. ಕೆಲಸ ಆಗೋದಿಲ್ಲ ಅನ್ನೋದಾದ್ರೆ ನಿಮ್ಮ ಕೈಗೆ ನೀರು ಸಿಗುವುದಿಲ್ಲ. ಇದು ಇಲ್ಲಿನ ನಂಬಿಕೆಯಾಗಿದೆ ಸ್ನೇಹಿತರೆ.
ತುಂಬಾ ಜನರ ಅನುಭವದ ಪ್ರಕಾರ ಇದು ಸತ್ಯ ಅಂತಾನೆ ಹೇಳುತ್ತಾರೆ. ಎಲ್ಲವೂ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ಈ ಒಳಕಲ್ಲಿನಲ್ಲಿ ವರ್ಷದ 365 ದಿನಗಳು ನೀರು ದೊರಕುವುದೇ ಒಂದು ಪವಾಡ ಅಲ್ಲವೇ? ಹೀಗೆ ಒಳಕಲ್ಲು ತೀರ್ಥ ನೋಡಿ ಮತ್ತೆ ಬೆಟ್ಟ ಹತ್ತಲು ಪ್ರಾರಂಭ ಮಾಡಿದರೆ ಒಂದು ಶಿವಪಾರ್ವತಿಯ ದೇವಸ್ಥಾನವಿದೆ. ಅಲ್ಲಿ 12 ಜ್ಯೋತಿರ್ಲಿಂಗವೂ ಇದೆ. ಕಡಿದಾದ ಬೆಟ್ಟ ಏರಿದ ಬಳಿಕ ಸ್ವಲ್ಪ ಸುಧಾರಿಸಿಕೊಳ್ಳಲು ಅವಕಾಶವಿದೆ. ಇಲ್ಲೂ ಸಹ ನಿಮಗೆ ತಿನ್ನಲು ಕುಡಿಯಲು ಒಂದಿಷ್ಟು ಸಾಮಗ್ರಿಗಳು ಸಿಗುತ್ತವೆ. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಕಡಿದಾದ ಬೆಟ್ಟವನ್ನು ಏರುತ್ತಾ ಹೋದರೆ ಎತ್ತರವಾದ ಬಂಡೆಯ ಮೇಲೆ ನಂದಿ ವಿಗ್ರಹ ಕಾಣಿಸುತ್ತದೆ. ಈ ವಿಗ್ರಹದ ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸಮಯ ಕೆಲಸ. ಯಾಕಂದ್ರೆ ಕಾಲು ಇಡಲು ಕೂಡ ಅಲ್ಲಿ ಜಾಗ ಚಿಕ್ಕದು ಹಾಗೂ ಮತ್ತೊಂದು ಕಡೆ ಆಳವಾದ ಪ್ರಪಾತವಿದೆ. ಇಷ್ಟೆಲ್ಲ ಸಾಹಸ ಮಾಡಿದ ನಂತರ ನೀವು ಬೆಟ್ಟದ ತುದಿ ತಲುಪುವುದಕ್ಕೆ 20 ಹೆಜ್ಜೆಗಳಷ್ಟೇ ಬೇಕು. ಕೊನೆಗೆ ದೇಹ ದಂಡಸಿ ಅಯ್ಯಪ್ಪ ಸಾಕಪ್ಪ ಅಂತ ಬೆಟ್ಟದ ತುದಿ ತಲುಪಿದಾಗ ನಿಮ್ಮೆಲ್ಲ ದಣಿವು ಮರೆತು ಹೋಗುತ್ತದೆ. ಕಾರಣ ಬೆಟ್ಟದ ಮೇಲಿಂದ ಕಾಣುವ ದೃಶ್ಯವೇ ಆಗಿದೆ. ಬೆಟ್ಟದ ಮೇಲೂ ಸಹ ಗಂಗಾಧೇಶ್ವರ ದೇವಾಲಯವಿದೆ. ಆದರೆ ಇಲ್ಲಿ ಎಲ್ಲದಕ್ಕಿಂತ ಮತ್ತೊಂದು ಆಕರ್ಷಣೆ ಮತ್ತು ಶಾಕ್ ಕೊಡೋ ದೃಶ್ಯವೆಂದರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು. ಯಾರಪ್ಪ ಇದನ್ನ ಇಲ್ಲಿ ಕಟ್ಟಿದ್ರು ಅಂತ ಗ್ಯಾರಂಟಿ ನಿಮಗೆ ಅನಿಸುತ್ತದೆ. ಈ ಗಂಟೆಗಳನ್ನ ಕಟ್ಟಿದವರ ಗುಂಡಿಗೆ ಮಾತ್ರ ಸಖತ್ತಾಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಅಷ್ಟೊಂದು ಪ್ರಪಾತ ಅಲ್ಲಿಂದ ಮುಂದೆ ಇದೆ. ಬೆಟ್ಟದ ಮೇಲೆ ನೋಡಬೇಕಾದ ಮತ್ತೊಂದು ಜಾಗ ನಾಟ್ಯರಾಣಿ ಶಾಂತಲೆ ಕೆಳಗೆ ಬಿದ್ದ ಜಾಗ. ಹಿಂದೆ ಈ ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿತ್ತು ಮತ್ತು ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಮಗನಿಗೆ ಜನ್ಮ ನೀಡಿಲ್ಲ ಎಂಬ ಖಿನ್ನತೆಯಿಂದ ಈ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ನಂಬಿಕೆ ಈಗಲೂ ಇದೆ. ಹಾಗಾಗಿ ಶಾಂತಲಾ ಬಿದ್ದ ಜಾಗವನ್ನ ಅಲ್ಲಿ ಶಾಂತಲಾ ಡ್ರಾಪ್ ಅಂತಾನೆ ಕರೆಯುತ್ತಾರೆ. ಈ ಜಾಗ ಅಷ್ಟೇ ಭಯಾನಕವಾಗಿದೆ ಹಾಗೂ ನೋಡಲು ಅದ್ಭುತ ಕೂಡವಾಗಿದೆ. ಈಗ ಕಂಬಿಗಳನ್ನ ಇಲ್ಲಿ ಹಾಕಿದ್ದಾರೆ. ಆದ್ರೂ ಈ ಜಾಗಕ್ಕೆ ಹೋಗಲು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ಬೆಟ್ಟದಿಂದ ಕೆಳಗೆ ಇಳಿಯುವಾಗ ನಿಮಗೆ ಇನ್ನೊಂದು ವಿಶೇಷ ದೇವಸ್ಥಾನ ದರ್ಶನ ಪಡೆಯಬಹುದು. ಬೆಟ್ಟ ಹತ್ತುವಾಗಲೂ ಪಡೆಯಬಹುದು. ಅದುವೇ ಹೊನ್ನಾದೇವಿ ದೇವಸ್ಥಾನ. ಈ ದೇವಸ್ಥಾನ ಗವಿಯಲ್ಲಿದೆ. ಇಲ್ಲೂ ಸಹ ಗಂಗಾಧೇಶ್ವರ ದೇಗುಲ ಇದೆ. ಪ್ರತಿ ವರ್ಷ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ 2 ದೇವರುಗಳಿಗೆ ಇಲ್ಲಿ ವಿವಾಹ ಮಹೋತ್ಸವನ್ನ ನಡೆಸಲಾಗುತ್ತದೆ. ಸಂಕ್ರಾಂತಿಯ ದಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾಜಲ ಹೊರಹೊಮ್ಮುತ್ತದೆ. ಅದೇ ಜಲವನ್ನ ವಾದ್ಯಗೋಷ್ಠಿಗಳ ಸಹಯೋಗದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿನಿಂದ ಶ್ರೀ ಹೊನ್ನಾದೇವಿಯನ್ನ ಶ್ರೀ ಗಂಗಾಧೇಶ್ವರನಿಗೆ ಧಾರೆ ಎರೆದು ಕೊಡಲಾಗುತ್ತದೆ. ಇನ್ನು ಇಲ್ಲಿ ಶಂಕರಾಚಾರ್ಯರ ಶಾಖಾ ಮಠವಿದೆ. ಅಷ್ಟೇ ಅಲ್ಲ, ಶಾರದಾಂಬೆಯ ದೇವಸ್ಥಾನವೂ ಇದೆ. 108 ಲಿಂಗಗಳನ್ನು ಹೊಂದಿರುವ ಅಗಸ್ತ್ಯರ ದೇವಸ್ಥಾನವೂ ಇದೆ. ಇಲ್ಲೊಂದು ಪಾತಾಳ ಗಂಗೆ ಇದ್ದು ಇದು ಸದಾ ನೀರಿನಿಂದ ತುಂಬಿರುತ್ತದೆ. ವಿಚಿತ್ರ ಏನೆಂದ್ರೆ ಇಲ್ಲಿ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗುತ್ತದೆ. ಬೇಸಿಗೆಗಾಲದಲ್ಲಿ ನೀರು ಹೆಚ್ಚಾಗಿ ಮೇಲಕ್ಕೆ ಬರುತ್ತದೆ. ಬೆಟ್ಟದ ಮೇಲಿದ್ದರೂ ಸಹ ಬೇಸಿಗೆಯಲ್ಲೂ ಸಹ ಇಲ್ಲಿ ನೀರು ಕಡಿಮೆ ಆಗುವುದೇ ಇರುವುದು ಒಂದು ಕುತೂಹಲಕಾರಿ ಅಂಶ. 16ನೇ ಶತಮಾನದಲ್ಲಿ ಈ ಗುಡ್ಡವು ಶಿವಪ್ಪ ನಾಯಕನ ಕೋಟೆಯಾಗಿತ್ತು. ಮುಂದೆ ಬೆಂಗಳೂರಿನ ಸಂಸ್ಥಾಪಕರಾದಂತಹ ಮಾಗಡಿ ಕೆಂಪೇಗೌಡರು ಈ ಕೋಟೆಯನ್ನ ಸುಧಾರಿಸಿದರು ಮತ್ತು ಈ ಕೋಟೆಯಲ್ಲಿ ತಮ್ಮ ನಿಧಿಯ ಭಾಗವನ್ನು ಕೂಡ ಉಳಿಸಿಕೊಂಡಿದ್ದಾರೆ ಎನ್ನುವ ನಂಬಿಕೆ ಇದೆ. ಶಿವಗಂಗೆ ಬೆಟ್ಟದಲ್ಲಿ ಕುಮದುತಿ ನದಿಯ ಮೂಲವಿದೆ. ಇದು ಅರ್ಕಾವತಿ ನದಿಯ ಉಪನದಿಯಾಗಿದೆ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ನೆಲಮಂಗಲ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಕುಮದುತಿ ನದಿ ಹರಿಯುತ್ತದೆ. ಕುಮದುತಿ ಹರಿಯುವ ಜಲಾಯನ ಪ್ರದೇಶದ ಎಲ್ಲ ಹಳ್ಳಿಯಲ್ಲಿ ಇದೇ ನದಿಯ ನೀರನ್ನ ಕುಡಿಯುತ್ತಾರೆ. ಸ್ನೇಹಿತರೆ, ನೀವು ಇಲ್ಲಿಯವರೆಗೂ ಈ ಅದ್ಭುತವಾದಂತಹ ಬೆಟ್ಟವನ್ನ ನೋಡಿಲ್ಲ ಅಂದ್ರೆ ನಿಜಕ್ಕೂ ನೀವು ಕರ್ನಾಟಕದಲ್ಲಿದ್ದು ಏನೋ ಒಂದು ಮಿಸ್ ಮಾಡಿದ ಹಾಗೆ. ನಿಮಗೆ ಸಮಯ ಸಿಕ್ಕಾಗ ತಪ್ಪದೆ ಒಳಕಲ್ಲು ತೀರ್ಥಕ್ಕೆ ಹೋಗಿ ಹಾಗೂ ನಿಮ್ಮ ಭವಿಷ್ಯವನ್ನು ಕೂಡ ನೀವು ಕಂಡುಕೊಳ್ಳಬಹುದು ಹಾಗೂ ಈ ಅದ್ಭುತ ಟ್ರೆಕ್ಕಿಂಗ್ ಅನ್ನ ನೀವು ಮಾಡಬಹುದು. ಹಾಗಾದರೆ ತಡೆಯಾಕೆ, ಬರುವ ದಿನಗಳಲ್ಲಿ ಶಿವಗಂಗೆಗೆ ಭೇಟಿ ಕೊಟ್ಟು ಪುನೀತರಾಗಿ. ಇಂತಹದೇ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.